ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಆದಿಶಕ್ತಿ ಶ್ರೀ ಮಹದೇವಮ್ಮ ಭೈರವೇಶ್ವರ ಪುರಾತನ ದೇವಸ್ಥಾನವನ್ನ ಬಲವಂತದಿಂದ ಕಾನೂನು ಬಾಹಿರವಾಗಿ ಒಡೆದು ಹಾಕಿರುವುದನ್ನು ಬಜರಂಗದಳ ತೀವ್ರವಾಗಿ ಖಂಡಿಸುತ್ತಿದ್ದು, ಈ ಬಗ್ಗೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ರಾಜ್ಯ ಸಂಚಾಲಕ ಸುನಿಲ್ ಕೆಆರ್, ಇದೊಂದು ಹಿಂದೂ ಸಮಾಜದ ಮೇಲೆ ಆದಂತಹ ದೊಡ್ಡ ಆಘಾತ. ಇದಕ್ಕೆ ಸಂಬಂಧಪಟ್ಟ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ನಂಜನಗೂಡು ತಾಲೂಕಿನ ತಹಶೀಲ್ದಾರ್ ಅವನ್ನ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದರು. ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಚರ್ಚ್, ಮಸೀದಿಗಳಿದ್ದರೂ ಮೊದಲನೆಯದಾಗಿ ಹಿಂದೂಗಳ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿರುವುದು ಸ್ಪಷ್ಟವಾಗಿದೆ. ಇದರ ಹಿಂದೆ ಹಿಂದೂ ವಿರೋಧಿಗಳು ಅಧಿಕಾರಿಗಳ ಜೊತೆ ಶಾಮೀಲಾಗಿರುವುದು ಸ್ಪಷ್ಟವಾಗಿದೆ. ಆದ್ದರಿಂದ ಈ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಬೇಕು. ಈ ಪ್ರಕರಣಗಳಿಂದ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದ್ದು, ರಾಜ್ಯದಲ್ಲಿ ಯಾವುದೇ ದೇವಸ್ಥಾನಗಳ ಮತ್ತು ದೈವಸ್ಥಾನಗಳನ್ನು ತೆಗೆಯಬಾರದು ಎಂದು ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಮಗೆಲ್ಲ ಗೊತ್ತಿದ್ದಂತೆ ಮೈಸೂರಿನ ನಂಜನಗೂಡಿನಲ್ಲಿರುವಂತಹ ಮಹಾದೇವನ ಭೈರವೇಶ್ವರ ದೇವಸ್ಥಾನವನ್ನ ಕೆಡವಿದರ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಆಘಾತ. ಒಂದು ದೇವಸ್ಥಾನ, ಪುರಾತನ ದೇವಸ್ಥಾನವನ್ನು ಹೊಡೆದಿರುವಂಥದ್ದು ಅತ್ಯಂತ ಖಂಡನೀಯ. ಇವತ್ತು ಬಜರಂಗದಳ ಇದನ್ನ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಈ ಕೆಡವುದರ ಬಗ್ಗೆ ಅತ್ಯಂತ ಆಸಕ್ತಿಯಿಂದ ಕೆಡವಿದ್ದಾರೆ, ಅದು ಅಧಿಕಾರಿಗಳಿರ್ಬೋದು ಅಥವಾ ತಹಶೀಲ್ದಾರ್ ಇರ್ಬೋದು ಅಥವಾ ಬೇರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಎಲ್ಲದನ್ನು ಕೂಡ ನಾವು ಅದನ್ನ ತೀವ್ರ ಖಂಡಿಸ್ತೇವೆ. ಮತ್ತೆ ಇದರ ಬಗ್ಗೆ ಏನು ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿ ಅಂದ್ರೆ ಅದನ್ನ ಕೆಡುವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅವರು ಇವತ್ತು ಕೂಡ ಈ ಸರ್ಕಾರದಲ್ಲಿ ಕೂಡ ಹಿಂದೂ ವಿರೋಧಿ ಶಕ್ತಿಗಳು ಇದ್ದಾರೆ ಅಂತ ನಮ್ಗೆ ಅನಿಸ್ತದೆ. ಒಂದು ರೀತಿಯ ಜಿಹಾದಿ ಮಾನಸಿಕತೆಯ ಅಧಿಕಾರಿಗಳು ಈಗಲೂ ಕೂಡ ಇದ್ದಾರೆ, ಹಿಂದೂ ವಿರೋಧಿ ಶಕ್ತಿಗಳು ಇದೆ. ಅದರಿಂದಾಗಿ ಈ ರೀತಿಯಾಗಿ ದೇವಸ್ಥಾನವನ್ನ ಅಥವಾ ಪುರಾತನ ದೇವಸ್ಥಾನವನ್ನ ಕೆಡುವುದಂತದ್ದು ನಡೆದಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಇದನ್ನು ಬಜರಂಗದಳ ತೀವ್ರವಾಗಿ ವಿರೋಧಿಸಿದೆ. ಇವತ್ತು ತಕ್ಷಣ ರಾಜ್ಯ ಸರ್ಕಾರ ದೇವಸ್ಥಾನವನ್ನ ಯಾವ ಬೇರೆಲ್ಲ ದೇವಸ್ಥಾನಗಳು ಈ ಪಟ್ಟಿಯಲ್ಲಿ ಇದೆ ಅಂತವುಗಳನ್ನ ಉಳಿಬಾರದು ಎನ್ನುವಂಥದ್ದನ್ನ ಇವತ್ತು ತಕ್ಷಣ ಸರ್ಕಾರ ಹೇಳಿದೆ. ಅದನ್ನ ಸ್ವಾಗತವನ್ನು ಮಾಡ್ತಾರೆ. ಅದರೊಟ್ಟಿಗೆ ಕೇವಲ ಕೆಡವುವುದನ್ನ ನಿಲ್ಲಿಸುವುದಲ್ಲದೆ ಮುಂದಿನ ದಿನಗಳಲ್ಲಿ ಯಾವುದೇ